ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಮುತಾಲಿಕೆಡು 2021ನೇ ಸಾಲದ ಸುರುತ ಕಾರ್ಯಕ್ರಮವಾದ ಸೆಪ್ಟೆಂಬರ್ 5 ತಾರೀಕಿಗೆ ಮಾನಾದಿಗೆ ಲೇಸ್ ನಡಪಾವನ ಸಮಾಲೋಚನಾ ಸಭೆಯನ್ನು ಸೋಮವಾರ ಬೈಯಾಗಿ ನಡಪಾಯಿರು. ಅಬ್ಬಕ್ಕ ಉತ್ಸವ ಸಮಿತಿದ ಕಾರ್ಯಾಧ್ಯಕ್ಷರು ಶ್ರೀ ದಿನಕರ್ ಉಳ್ಳಾಲ್ ಪಾತೆರೊಂದು ಸಮಿತಿಡು ಸೇವೆ ಸಂದಾಯಿನ ಹಿರಿಯರು ಕೊರೋನಾ ವಾರಿಯರ್ಸ್ ಆದ ಬೇಲೆ ಮಂದಿನ ಕಾರ್ಯಕರ್ತರೇನು ಪತ್ರಕರ್ತರೇನು ಗುರುತಿಸಾದ ಮಾನದಿಗೆ ಮನ್ಪನ ಬಗ್ಗೆ ಸಭೆಟ್ಟು ಪೊಲಬು ಕೊರಿಯರು. ತುಂಬ ತಿಳುವಳಿಕೆಯನ್ನು ಪಡೆದುಕೊಂಡಿದ್ದ ಒಬ್ಬ ಮನುಷ್ಯ ನಾನು. ಏಕೆಂದರೆ ಜಾಗತಿಕ ಮಟ್ಟದಲ್ಲಿ ಏನಾಗ್ತದೆ, ಯಾವ ರೀತಿಯಲ್ಲಿ ಆಗಿದೆ, ಪ್ರತಿ ಸಲ ಟಿ ವಿಯಲ್ಲಿ ಅಥವಾ ಪೇಪರಲ್ಲಿ ನೋಡಿ ಇಂಥ ಒಂದು ಸನ್ನಿವೇಶ ನಮ್ಮ ಭಾರತ ದೇಶದಲ್ಲಿ ಆಗಿದೆ ಅಂತ ಹೇಳುವ ವಿಚಾರದಲ್ಲಿ ನಿಮಗೆಲ್ಲರ ಗೊತ್ತಿದೆ ವಿಷಯ. ಆದರೆ ಅದರ ಸೂಕ್ಷ್ಮತೆ, ಅದರ ಒಂದು ವಿಶೇಷತೆ, ಅದರ ಬಗ್ಗೆ ಯಾವ ರೀತಿಯಲ್ಲಿ ಜನರನ್ನು ನಮ್ಮ ದತ್ತಿಗಡಿಸುವಂಥ ಕೆಲಸ ಆಗ್ತದೆ ಅಂತೇಳಿ ವಿಚಾರದಲ್ಲಿ ನಿಮಗೆಲ್ಲ ಇನ್ನೂ ಗೊತ್ತಿರಲಿಕ್ಕಿಲ್ಲ. ಯಾಕಂದರೆ ನಾನು ಈಗಲೂ ನೋಡ್ತಾ ಇದ್ದೇನೆ, ಕೆಲವರೆಲ್ಲ ಮಾಸ್ಕ್ ಹಾಕ್ತಾ ಇಲ್ಲ, ಕೆಲವರು ಸ್ಕೂಟ್ರಲ್ಲಿ ಹೋಗುವಾಗ ಮೂರು ಮಂದಿ ಹೋಗ್ತಾ ಇದ್ದಾರೆ, ಆಚೆ ಹೋಗ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಆಗ್ತದೆ ಅಂತೇಳಿದರೆ ಕಷ್ಟಪಟ್ಟು ಇವತ್ತು ವಾರಿಯರ್ಸ್ನವರು, ವಿಶೇಷವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ನಮ್ಮ ಪ್ರೆಸ್ನವರು, ನಮ್ಮ ವಿಶೇಷವಾಗಿ ಮುನ್ಸಿಪಾಲಿಟಿನ ಕೌನ್ಸಿಲರ್ಗಳು, ಅವರು 31 ಮಂದಿ ಇವತ್ತು 2 ವರ್ಷದಿಂದ ಕೌನ್ಸಿಲರ್ ಆಗಿದ್ದಾರೆ. ಅದು ಯಾವುದೇ ಸಂಭಾವನೆ ಇದ್ದರೆ ವಾರ್ಡಿಗೆ ಹೋಗಿಕೊಂಡು ನಮ್ಮ ಪೌರ ಕಾರ್ಮಿಕರನ್ನು ನಮ್ಮ ಮುಖ್ಯಾಧಿಕಾರಿ ಕಮಿಷನರವರು, ರಾಯಪ್ಪನವರು, ಅವರ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮನೆಗೆ ಹೋಗಿ ಮಾಡಿಕೊಂಡ ಕೆಲಸವನ್ನು ನಾವು ನೆನಪಿಸಿದರೆ ಖಂಡಿತವಾಗಿ ಕಣ್ಣಲ್ಲಿ ನೀರು ಬರ್ತದೆ. ಯಾಕಂತ ಹೇಳಿದರೆ ನಮ್ಗೆ ಗೊತ್ತಿರೋದಿಲ್ಲ, ನಾವೆಲ್ಲ 60 ವರ್ಷ ಮೇಲೆ ಜಾಸ್ತಿ ಆದವರು ಇವತ್ತು ಮನೆಯಲ್ಲೇ ಕೂತ್ಕೊಂಡು ಟಿ ವಿಯನ್ನು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ನಡೆಯುವಂಥ ಒಂದು ಇದನ್ನು ನೋಡಿದರೆ ಕೆಲಸ ದುಃಖ ಆಗ್ತದೆ. ಟಿ ವಿಯವರು ಈಗ ತೋರಿಸ್ತಾ ಇಲ್ಲ. 10 ಕೇಸ್ ಆಗುವಾಗ ಟಿ ವಿಯಲ್ಲಿ ಕೂಗುವವರನ್ನು ತೋರಿಸ್ತಾ ಇದ್ರು, ಸಾಯುವವರನ್ನು ತೋರಿಸ್ತಾ ಇದ್ರು, ಈಗ ಎಲ್ಲ ತೋರಿಸ್ತಾ ಇದ್ರು. ಈಗ 8,000 ಕೇಸ್ ಆಗುವಾಗ ಯಾರನ್ನು ತೋರಿಸ್ತಾ ಇಲ್ಲ. ಅಂದರೆ ಅವ್ರಿಗೆ ಸಾಕಾಗಿ ಹೋಗಿದೆ, ಯಾರನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಈ ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ನಡೆದಂಥ ಈ ಕೆಲಸಕ್ಕೆ ನೀವೆಲ್ಲರೂ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡಿದಿರಿ. ವೈಯಕ್ತಿಕವಾಗಿ ಎಲ್ಲ ಕಡೆಯಲ್ಲಿ ಎಲ್ಲ ಟೀಚರ್ಸ್ನವರಿಗೂ ಎಲ್ಲ ಇದಕ್ಕೆ ಮಾಡಿದ್ದೀರಿ. ಹಬ್ಬಕ್ಕೋತ್ಸವ ಸಮಿತಿಯ ಎಲ್ಲ ಸದಸ್ಯರುಗಳು ನೀವು ವೈಯಕ್ತಿಕವಾಗಿ ಮಾಡಿದಿರಿ. ನಾನು ಅದರ ಬಗ್ಗೆ ಹೇಳಲಿಕ್ಕೆ ಇಷ್ಟೋಗೋದ್ರಿಂದ ಮಾಡಿದ್ದೇನೆ. ಕಳೆದೊಂದು ಮೀಟಿಂಗಲ್ಲಿ ನಾನು ಒಂದು ಹೇಳಿದ್ದೇನೆ, ಹಬ್ಬಕ್ಕೋತ್ಸವ ಸಮಿತಿಯ ವತಿಯಿಂದ ನಾನು ಕಮಿಷನರಿಗೆ ಸಹ ಫೋನ್ ಮಾಡಿ ಹೇಳಿದ್ದೆ, ಒಂದು ರೀತಿಯಲ್ಲಿ ನಾವು ಒಂದು ಕೊರೋನಾ ವಾರಿಯರ್ಸ್ನವರಿಗೆ ನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮದು ಏನೋ ಕಾಣಿಕೆ ಇದ್ದರೆ ಕೊಡುವ ಅಂತೇಳಿ. ಅಲ್ಲಿ ಆ ಕಲೆಕ್ಷನ್ನ ಬಗ್ಗೆ ಏನಾಯಿತು, ಹಣ ಕಲೆಕ್ಷನ್ ಮಾಡೋದು ಹೇಗೆ ಅಂತೇಳಿ ನನ್ನ ಏನೋ ಒಂದು ರೀತಿಯಲ್ಲಿ ನಾನು NITಗೆ ಸುರತ್ಕಲ್ KRECಯಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ. ನನ್ನ ಬ್ಯಾಚಿನಲ್ಲಿ ಒಂದು ಅಪೀಲ್ ಹಾಕಿದ್ದೆ ನಾನು, ಈ ರೀತಿಯಲ್ಲಿ ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಹೈಯೆಸ್ಟ್ ಆಗ ಪೇಪರಲ್ಲಿ ತುಂಬ ಬರ್ತಾಯಿತ್ತು, ಉಳ್ಳಾಲದಲ್ಲಿ ಜಾಸ್ತಿ ಕೊರೋನಾ ಅಂತೇಳಿ, ಉಳ್ಳಾಲ ಮಂಗಳೂರು ಅಂತೇಳಿ ತುಂಬ ಜಾಸ್ತಿ ಆಗ್ತಾಯಿತ್ತು. ಒಂದು ರೀತಿಯಲ್ಲಿ ಪ್ರತಿಕ್ರಿಯಿಸಿದರೆ ಆಯ್ತು ನಾವು ಹೆಲ್ಪ್ ಮಾಡ್ತೇವೆ ಅಂತೇಳಿ 69 ಮಂದಿ 2,000, 3,000, 4,000, 5,000, 6,000 ಅಂತ ಹೇಳಿಕೊಂಡು ನನಗೆ ಇವತ್ತು 4 ಲಕ್ಷದಷ್ಟು ಹಣ ಕೊಟ್ಟಿದ್ದಾರೆ. ನನ್ನ ಬ್ಯಾಂಕಲ್ಲಿದೆ. ಆ 4 ಲಕ್ಷದವನ್ನು ನಾನು ನನ್ನ ವೈಯಕ್ತಿಕ ಅಕೌಂಟಲ್ಲಿದೆ. ಪಾರದರ್ಶಕವಾಗಿ ಮಾಡಬೇಕಾದ್ರೆ, ಅದನ್ನು ಅಕೌಂಟಿಂಗ್ ಮಾಡಬೇಕಾದ್ರೆ ನಾವು ಹಬ್ಬಕ್ಕೋತ್ಸವ ಸಮಿತಿಯ ಕೊಡಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲಿ ಅಕೌಂಟಿಂಗ್ ಉಂಟು, ಹಬ್ಬಕ್ಕೋತ್ಸವ ಸಮಿತಿ ಇದು. ಅದು ನಾವು ಇದು ಪ್ರತಿ ವರ್ಷ ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾಯಿದ್ದೇವೆ. ಮತ್ತು ಅದನ್ನು ಕೊಡುವಾಗ ನನ್ನ ವೈಯಕ್ತಿಕ ಕೊಟ್ಟರೆ ನಾನು ಇನ್ಕಮ್ ಟ್ಯಾಕ್ಸ್ನವರಿಗೆ ಲೆಕ್ಕ ಕೊಡಬೇಕಾಗ್ತದೆ. ಆ ಹಣವನ್ನು ನಾವು ಹಸ್ತಾಂತರಿಸ್ತಾ ಇದ್ದೇವೆ ಇವತ್ತು. ಅದೇ ರೀತಿಯಲ್ಲಿ ತದನಂತರ ಏನು ಮಾಡಬೇಕು, ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು, ನಾವು ಒಂದು ಡೇಟ್ ಫಿಕ್ಸ್ ಮಾಡಿದ್ದೇವೆ. 6ನೇ ತಾರೀಕಿಗೆ ಶಿಕ್ಷಕರ ದಿನಾಚರಣೆದಂದು ಆ ದಿವಸ ಎಲ್ಲ ಲೀಸ್ಟಲ್ಲಿ ಕೊಟ್ಟವರಿಗೆಲ್ಲ ಆ ದಿವಸ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಈ ಹಣದಿಂದ ಏನೆಲ್ಲ ಮಾಡಬೇಕಾಗ್ತದೆ, ಯಾವ ರೀತಿಯಲ್ಲಿ ಅವರಿಗೆ ಮುಟ್ಟುವಂಥ ಕೆಲಸ ಮಾಡಬೇಕಾಗ್ತದೆ, ಹೇಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕಂತ ವಿಚಾರದಲ್ಲಿ ತಾವೊಂದು ಚರ್ಚೆಯನ್ನು ಮಾಡಬೇಕು ಅಷ್ಟೇ, ಬೇರೇನು ಸಭೆ ಅಲ್ಲ. ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಹೋಗಿ ಚರ್ಚೆಯನ್ನು ಹೇಳಿದರೆ 6ನೇ ತಾರೀಕಿಗೆ ಜನ ಒಂದು ವೇಳೆ ಅಲ್ಲಿ ರಿಲ್ಯಾಕ್ಸೇಷನ್ ಇದ್ದರೆ, ಯಾವುದು ನಮ್ಮ ಸರ್ಕಾರದಿಂದ ಬಂದರೆ ಏನಾದರೂ ನೀವು 50ಕ್ಕಿಂತ ಜಾಸ್ತಿ ಜನ ಸೇರಿಸಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿದರೆ ನಾವು ಸೇರಿಸ್ಬೋದು. ಇಲ್ಲದ್ರೆ 50 ಜನಕ್ಕೆ ಸೀಮಿತವಾಗಿ ಆ ದಿವಸ ಒಂದು ನಮ್ಮ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೀವಿ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ನಿಮ್ಮಲ್ಲಿ ವಾಟ್ಸಪ್ ಕಳಿಸಿಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ವಿಶೇಷವಾಗಿ ನಮಗೆ ಆ ದಿವಸ ಶಿಕ್ಷಕರ ದಿನಾಚರಣೆಯಾಗಿ ನಮ್ಮದೇ ಹಬ್ಬಕ್ಕೋತ್ಸವ ಸಮಿತಿಯಲ್ಲಿ ದುಡಿದವರು, ಕಳೆದ 25 ವರ್ಷ ದುಡಿದವರು, ಅವರು ರಿಟೈರ್ಡ್ ಆಗಿದ್ದಾರೆ. ಅವರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಸಹ ಇದೆ. ನಾವು ಕರೆಯುವಾಗ ಪ್ರೋಟೋಕಾಲ್ ತಪ್ಪಲಿಕ್ಕೆ ಆಗೋದಿಲ್ಲ. ಯಾಕೆ ಹಬ್ಬಕ್ಕೋತ್ಸವ ಸಮಿತಿ ಚಾರಿಟೇಬಲ್ ಟ್ರಸ್ಟ್
ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಕರಿಬೇಕಾಗ್ತದೆ, ನಮ್ಮ MP ಅನ್ನು ಕರಿಬೇಕಾಗ್ತದೆ, ಇಲ್ಲಿಯ ಶಾಸಕ ಕರಿಬೇಕಾಗ್ತದೆ, ಇಲ್ಲಿ ಅಧಿಕಾರಿಗಳ ಕರಿಬೇಕಾಗ್ತದೆ, DC ಅನ್ನು ಕರಿಬೇಕಾಗ್ತದೆ ಅಂತ ಎಲ್ಲ ವಿಚಾರದಲ್ಲಿ ಕರೆಯುವಂಥ ಇದರಲ್ಲಿ ನಾವು ಮಾಡ್ತೇವೆ. ವಿಶೇಷವಾಗಿ ನಮ್ಮ ಪತ್ರಿಕೆಯವರು ನಮಗೆ ಯಾವಾಗಲೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಪತ್ರಿಕೆಯವರು ಅವರು ನಮ್ಮೊಟ್ಟಿಗಿದ್ದಾರೆ ಈ ಸಲ. ಇವತ್ತು ಅವರನ್ನು ಕೂಡ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಾವು ಇಟ್ಟಿವಿ. ಅದರ ಬಗ್ಗೆ ವಿದ್ಯಾಧರ್ ಶೆಟ್ಟಿ ಅವರು ಹೇಳಬೇಕು ಏನು ಮಾಡಬೇಕಂತೆ. ದಯಮಾಡಿ ಆದಷ್ಟು ಕ್ಯಾಶ್ ಕೊಡುವಂಥ ಕೆಲಸವನ್ನು ನಾವು ಮಾಡೋದು ಬೇಡ. ಯಾಕಂತೇಳಿದರೆ ಒಂದು ರೀತಿಯಲ್ಲಿ ಕ್ಯಾಶ್ ಕೊಟ್ಟ ಕೂಡಲೇ ಅದನ್ನು ಅವರು ಏನಾದರೂ ಮಿಸ್ಯೂಸ್ ಮಾಡ್ತಾರೆ ಅಥವಾ ಏನಾದರೂ ಮಾಡುವ ವಿಚಾರದಲ್ಲಿರುವಾಗ ನನ್ನೊಂದು ಅನಿಸಿಕೆ ಅದು ಏನಂತೇಳಿ ನೀವು ತಿಳಿಸ್ಬೇಕು. ವಿಶೇಷವಾಗಿ ಪೌರ ಕಾರ್ಮಿಕರ ಬಗ್ಗೆ ನಾವು ಅವರು ಈ ಕಸ ಹೆಕ್ಕುವ ಸಂದರ್ಭದಲ್ಲಿ ಕೊರೋನಾ ಇದ್ದರೂ ಕೂಡ, ಕರ್ಫ್ಯೂ ಇದ್ದರೂ ಕೂಡ ಅವರು ಮನೆಗೆ ಹೋಗಿ ಸೀಟಲ್ಲಿ ಹೋಗಿ ಅವರು ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆಶಾ ಕಾರ್ಯಕರ್ತರು ಕೂಡ ಅಂಥ ಕೆಲಸವನ್ನು ಮಾಡಿದ್ದಾರೆ. ಇದು ನಮ್ಮೊಂದು ಧರ್ಮ ಕೂಡ, ಕರ್ತವ್ಯ ಕೂಡ, ನಮ್ಮ ಈ ಒಂದು ಅವರನ್ನು ಪ್ರೋತ್ಸಾಹ ಮಾಡೋದು. 60 ವರ್ಷಕ್ಕಿಂತ ದಾಟಿದವ ನಾನು, ಆದರೂ ನಾವೆಲ್ಲ ಹೆಚ್ಚಿನವರು ಆಗ್ತಾರೆ. ಆದರೆ ಈ ಸಂದರ್ಭದಲ್ಲಿ ನೆನಪಿಡುವಂಥ ಕೆಲಸವನ್ನು ಮಾಡುವಂಥ ಕೆಲಸ ನಮ್ದು ಅಂತ ಹೇಳುವ ವಿಚಾರದಲ್ಲಿ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೇನೆ. ದಯಮಾಡಿ ಮುಂದುವರಿಸಬೇಕು. ಸಮಿತಿದ ಮಹಿಳಾ ವಿಭಾಗದ ಪ್ರಮುಖರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಎದುಕೊಂದು ಪ್ರಾಸ್ತಾವಿಕವಾದ ಪಾತೇರಿಯರು. ವಿಶೇಷವಾದಂತಹ ಜನಪರ ಕಾಳಜಿಯನ್ನು ಮಾಡಿದಂತಹ NITKಯ ಎಲ್ಲ ಅಧ್ಯಕ್ಷರಾಗಿ ನಮ್ಮ ಸರ್ ಇದ್ರೂ ಕೂಡ ಅದರ ಜೊತೆಗೆ ಸಹೃದಯವಾದಂತಹ ದಾನಿಗಳು ನಮಗೆ ಇವತ್ತು ಕಾಣದ ಕೈಗಳಾಗಿ ನಮ್ಮ ಉತ್ಸವ ಸಮಿತಿಗೆ ಕೊಟ್ಟು ಇದನ್ನು ನೇರವಾಗಿ ಅಂಥ ವಾರಿಯರ್ಸ್ಗಳಿಗೆ ನೀಡುವಂಥ ಯೋಜನೆಯನ್ನು ಕೊಟ್ಟಂತಹ ಆ ಎಲ್ಲ ಸಮಿತಿಯ ಪದಾಧಿಕಾರಿಗೆ ನಮ್ಮ ಸಮಿತಿಯ ಪರವಾಗಿ ನಾವು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಚರ್ಚೆಯನ್ನು ಈಗಾಗಲೇ ಅವ್ರು ಹೇಳಿದರು, ದಿನಕರ್ ಸರ್ ಹೇಳಿದಾಗೆ ಉಳ್ಳಾಲ ನಮ್ಮ ನಗರಸಭಾ ವ್ಯಾಪ್ತಿಗೆ ಬರುವಂಥ ವಾರಿಯರ್ಸ್ಗಳು ಅದು ಪೌರಕ ಈಗಾಗಲೇ ನಾವು ಪಟ್ಟಿಯನ್ನು ಕೂಡ ಕೊಟ್ಟಿದ್ದೇವೆ ಯಾರಿಗೆಲ್ಲ ಈ ಒಂದು ಇದನ್ನು ಮುಟ್ಟಿಸುವಂಥದ್ದು ಅಂತೇಳಿ. ವಿಶೇಷವಾಗಿ ನಮ್ಮ ಉಳ್ಳಾಲ ನಗರಸಭೆಯ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ನಮ್ಮ ವತಿಯಿಂದ ಮತ್ತು ಈ ಒಂದು ದಾನಿಗಳ ಸಹಾಯದಿಂದ ಉಳ್ಳಾಲದ ಎಲ್ಲರಿಗೆ ಸ್ಥಳೀಯ ಎಲ್ಲರಿಗೆ ಸ್ಥಳೀಯ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ, ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಸಹಾಯಕರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಮತ್ತು ಕಂದಾಯ ಕಾರ್ಮಿಕರಿಗೆ ಮತ್ತು ಇನ್ನಿತರರಿಗೆ ಮತ್ತು ಇನ್ನಿತರರಿಗೆ ಅಂದರೆ ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ, ಈ ಸಭೆಯಲ್ಲಿ ಏನು ಬರುತ್ತೆ ಅದನ್ನು ಮುಂದೆ ಮಂಡಿಸುವಂಥದ್ದು ಅಥವಾ ಉತ್ಸವ ಸಮಿತಿ ಏನು ಮುಂದಿನ ದಿನಗಳಲ್ಲಿ ಅಂದರೆ ಈಗ ಕೆಲವೇ ದಿನ ಇರುವಂಥದ್ದು ಹಾಗೆ. ಮತ್ತು ನಮ್ಮ ಸಮಿತಿಯಲ್ಲಿ ಇದುವರೆಗೆ ನಿಸ್ವಾರ್ಥ ಸೇವೆಯನ್ನು ಕೊಟ್ಟು ತಮ್ಮ ವಿದ್ಯಾಭ್ಯಾಸದ ಒಂದು ಕರ್ತವ್ಯದಿಂದ ನಿವೃತ್ತಿ ಹೊಂದಿದವರು ನಿವೃತ್ತಿ ಖಾಲಿ ಶಾಲೆಗಳಿಗೆ ಮಾತ್ರ, ಸಮಾಜಕ್ಕೆ ಅಲ್ಲ, ಸಾಮಾಜಿಕವಾಗಿ ಅವರ ಸೇವೆ ನಿತ್ಯ ನಿರಂತರ ಆಗ್ತಾ ಇದೆ, ಸಮಿತಿಯಲ್ಲಿ ಕೂಡ ಆಗ್ತಾ ಇದೆ. ಅಂಥ ಶಿಕ್ಷಕರನ್ನು ಕೂಡ ವಿಶೇಷವಾಗಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಉತ್ಸವ ಸಮಿತಿ 2-3 ವರ್ಷಗಳ ಹಿಂದೆ ನಾವು ಅದನ್ನು ಬಹಳಷ್ಟು ಸಲ ಸಮಿತಿಯಲ್ಲಿ ಉತ್ಸವದಲ್ಲಿ ಕೊಡಬೇಕು ಅಂತ ಹೇಳಿತ್ತು. ಕಾರಣಾಂತರಗಳಿಂದ ಅದಾಗಲಿಲ್ಲ. ಬಹುಶಃ ಸುಯೋಗವ ಈ ಒಂದು ಕೊರೋನಾದ ಮಹಾಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲರ ಜೊತೆ ಸೇರಿಕೊಂಡು ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮಗಳು ಕೂಡ ಇದೆ. ಸೊ ಇದರ ಬಗ್ಗೆ ಚರ್ಚೆ ಅಂದರೆ ಯಾವ ರೀತಿ ಈ ಒಂದು ವಾರಿಯರ್ಸ್ಗಳಿಗೆ ನಾವು ಅಭಿನಂದಿಸ್ಬೋದು ಅಥವಾ ಅವರನ್ನು ಯಾವ ರೀತಿ ಗೌರವಿಸ್ಬೋದು ಎಂಬುದರ ಬಗ್ಗೆ ತಾವು ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನು ನಮಗೆ ಮಂಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮಗೆಲ್ಲರಿಗೆ ಗೊತ್ತಿದೆ, ಇದೆಲ್ಲ ಮಾಡಬೇಕಿದ್ರೆ ಮೊದಲನೇ ಬೇಕಾಗಿರುವಂಥದ್ದು ಲಕ್ಷ್ಮಿ. ಅದು ಈಗ ನಮ್ಮ ಗೌರವಾಧ್ಯಕ್ಷರಾದಂಥ ಜಯರಾಮ್ ಶೆಟ್ಟಿಯವರಲ್ಲಿ 4 ಲಕ್ಷದ ಚೆಕ್ಕನ್ನು ಈಗಾಗಲೇ ಹೇಳಿದರು. ದಿನಕರ್ ಸರ್ ಮೊನ್ನೆ ಒಂದು ಮಾತಲ್ಲಿ ನಾವೆಲ್ಲ ಹೇಳಿದ್ದೆವು, ನಮಗೆ ಅನ್ನದಾನ ಸಿಗದಿದ್ರೂ ತೊಂದರೆ ಇಲ್ಲ. ಉತ್ಸವ ಸಮಿತಿ ಅವರು ಹೇಳಿದರು, ಈ ನಾಡಿದ್ದು ನಿಮ್ಮ ಕಾರ್ಯಕ್ರಮ ಆಗೋ ತನಕ ಯಾರು ಹೇಗಿರ್ತಾರೆ ಏನಿಲ್ಲ, ಸ್ವಿಚ್ ಎಲ್ಲ ಮೇಲಿದೆ, ಅದು ಆಫ್ ಆದಾಗಲೇ ನಾವು ಹೋಗುವಂಥದ್ದು ಯಾರು ಕೂಡ. ಹಾಗೆ ದಿನಕರನ್ನು ಟೆನ್ಷನ್ ಮಾಡಬೇಡಿ, ಏನಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಉತ್ಸವ ಸಮಿತಿಯ ಕೋಶಾಧಿಕಾರಿಗಳಿಗೆ ಅವರು ತಮ್ಮ ಹೆಸರಿನಲ್ಲಿ ಬಂದಿರುವಂತಹ NITKಯ ಚೆಕ್ಕನ್ನು ಉತ್ಸವ ಸಮಿತಿಯ ಕೋಶಾಧಿಕಾರಿಗಳಾದಂಥ ಆನಂದ ಸೇಗೋಳಿ ಅಂದರೆ ನಮ್ಮ ಸಮಿತಿಯ ಒಂದು ಜಂಟಿ ಇರುವಂತಹ ಒಂದು ಅಕೌಂಟಿಗೆ, ಬ್ಯಾಂಕಿಗೆ ಅದನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟಿಯವರು ಆನಂದ ಸೇಗೋಳಿ ಅವರಿಗೆ ನೀಡಿ ಗೌರವಿಸಬೇಕಾಗಿ ಕೇಳಿದ್ದಾರೆ. ಉಳ್ಳಾಲ ನಗರಸಭಾ ಆಯುಕ್ತರು ಶ್ರೀ ರಾಯಪ್ಪ, ಸಮಿತಿದ ಗೌರವಾಧ್ಯಕ್ಷರು ಮಾಜಿ ಶಾಸಕರು ಶ್ರೀ ಕೆ ಜಯರಾಮ ಶೆಟ್ಟಿ, ಪ್ರಮುಖರು ಸರ್ವಶ್ರೀ ಹೈದರ್ ಪರ್ತಿಪಾಡಿ, ಸದಾನಂದ ಬಂಗೇರ, ಇಸ್ಮಾಯಿಲ್ ಹಳೆಕಲ, KMK ಮಂಜನಾಡಿ, ಆಲಿಯಬ್ಬ, ರಾಘವ DN, ಸತೀಶ್ ಭಂಡಾರಿ, ವಾಸುದೇವರಾವ್, ಬೈಕಾಡಿ ಜನಾರ್ದನ ಆಚಾರ್, ಮಹಿಳಾ ವಿಭಾಗದ ಪ್ರಮುಖರು ಶ್ರೀಮತಿ ದೇವಕಿ R. ಉಳ್ಳಾಲ್, ಶ್ರೀಮತಿ ಲೀಲಾವತಿ ಕಲ್ಲುರಾಯ,
ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ, ಶ್ರೀಮತಿ ರತ್ನಾವತಿ ಬೈಕಾಡಿ ಜನಾರ್ದನ ಆಚಾರ್ಯ, ಶ್ರೀಮತಿ ವಸಂತಿ ಮರಳಿ, ಶ್ರೀಮತಿ ಶಾಲೆಟ್, ಶ್ರೀಮತಿ ಸರೋಜಿನಿ ಟೀಚರ್, ಶ್ರೀಮತಿ ಅನುಪಮ, ಶ್ರೀಮತಿ ಹರಿಣಿ ವಿಜೇಂದ್ರ, ಶ್ರೀಮತಿ ವಾಣಿ ಲೋಕಯ್ಯ, ಶ್ರೀಮತಿ ಶಶಿಕಲಾ, ಶ್ರೀಮತಿ ಲತಾ ತಲಪಾಡಿ, ಶ್ರೀಮತಿ ಶಶಿಕಾಂತಿ ಉಳ್ಳಾಲ, ಆರೋಗ್ಯ ಇಲಾಖೆದ ಶ್ರೀಮತಿ ಸುಸಮ್ಮ ಎಂಜಿತಿ ಪ್ರಮುಖರು ಸಭೆಟ್ಟು ಪಾಲು ಪಡೆದಿದ್ದೇವೆ. ಸಮಿತಿದ ಕೋಶಾಧಿಕಾರಿ ಶ್ರೀ ಕೆ ಆನಂದ ಅಸೈಗೋಳಿ, ಸೊಲ್ಮೆ ಸಂದಾಯಿರು. ಬಹುಶಃ ಮೊನ್ನೆ ಆಗಸ್ಟ್ 15ರಂದು ಎಲ್ಲರೂ ಕೂಡ ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಅದಕ್ಕೂ ಕೂಡ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ಇವತ್ತು ನಡೆದಂಥ ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ಕೆ ಜಯರಾಮ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ನಮ್ಮ ಸಭೆಗೆ ಆಗಮಿಸಿ ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಟ್ಟಂಥ ನಮ್ಮ ಉಳ್ಳಾಲ ನಗರಸಭೆಯ ಕಮಿಷನರವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ, ಇಲಾಖೆ ಸಿಬ್ಬಂದಿಗಳಿಗೆ ಮತ್ತು ಕಾರ್ಯಕರ್ತೆಯರಿಗೆ, ನಮ್ಮ ಸಮಿತಿಯ ಉಪಾಧ್ಯಕ್ಷರಾದಂಥ ಹೈದರ್ ಪ್ರತಿಪಾಡಿಯವರಿಗೆ, ಸದಾನಂದ ಮಂಗೇರವರಿಗೆ ಮತ್ತು ನಮ್ಮ ಸಮಿತಿಯ ಕಾರ್ಯದರ್ಶಿಯವರಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸನ್ನು ತಗೊಂಡು ಹೋಗತಕ್ಕಂಥ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾರವರಿಗೆ ಹಾಗೂ ತೆರೆದಂಥ ಎಲ್ಲರಿಗೂ ಕೂಡ ಹಾಗೂ ಹೊಸಗುರ ಚಾನಲ್ ಹಾಗೂ ಹಬ್ಬಕ್ಕ ಚಾನಲ್ನ ಒಂದು ಮಾಧ್ಯಮ ಮಿತ್ರರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ಸಲ್ಲಿಸ್ತೇನೆ.